ಯಾವುದೇ ಹಿಂದೂಗಳಿಗೆ ಯಾರಿಗೂ ಏನಾದ್ರೂ ಆದ್ರೂ ಈ ಆಶಾ ತಿಮ್ಮಪ್ಪಗೌಡ ಎಷ್ಟೊತ್ತಿಗಾದ್ರೂ ನಿಮಗೆ ಖಂಡಿತ ನಿಮ್ಮ ರಕ್ಷಣೆ ಬರ್ತೇನೆ. बोलो भारत माता की जय, बोलो भारत माता की जय, भारतीय जनता पार्टी की, भारतीय जनता पार्टी की. ಪುತ್ತೂರು ಶ್ರೀ ಮಹತೋರ ಮಹಾಲಿಂಗೇಶ್ವರ ದೇವರ ಪೂರ್ಣ ಆಶೀರ್ವಾದದಿಂದ ನಾನು ನಂಬುವ ದೇವರುಗಳ ಕೃಪೆಯಿಂದ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ನಾನು ಹಾಗೂ ನನ್ನ ಕುಟುಂಬದ ಮತ್ತು ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಕುಟುಂಬ ಅಂತ ಹೇಳಬೇಕು, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅನ್ಯೋನ್ಯ ಜವಾಬ್ದಾರಿ ವಹಿಸಿದಂಥ ಜಿಲ್ಲಾ ಅಧ್ಯಕ್ಷರು, ಶಾಸಕರು, ನಮ್ಮ ರಾಜ್ಯದ ವಿಧಾನಸಭಾ ಸದಸ್ಯರು ಹಾಗೂ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ನಾಯಕರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಮಗನಿಯರೇ ಹಾಗೂ ಸಜ್ಜನ ತಾಯಂದಿರೇ, ಅನೇಕ ವರ್ಷಗಳಿಂದ ನಾನು ಸಂಘ ಪರಿವಾರದ ಮತ್ತು ಬಿಜೆಪಿಯ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿರುವುದರಿಂದ ಅದನ್ನು ಪರಿಗಣಿಸಿ ನನ್ನನ್ನು ಇವತ್ತು ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದಾರೆ. ಇಂದು ನನಗೆ ಬಹಳ ಸಂತೋಷ ಅನಿಸ್ತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡುವಂತಹ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹವನ್ನು ಕೊಟ್ಟು ಇನ್ನೊಮ್ಮೆ ಮಗದೊಮ್ಮೆ ನಮ್ಮ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯನ್ನು ಅರಳಿಸೋಕ್ಕೋಸ್ಕರ ಆ ನಡು ಬಿಸಿಲಿನಲ್ಲಿ ಬಹಳ ಬಿಸಿಲಿನಲ್ಲಿ ಬಂದು ಇಲ್ಲಿ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಬಹಳ ಸಂತೋಷ ಅನಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದ ಹಿರಿಯರು ನನಗೆ ಕೊಟ್ಟ ಜವಾಬ್ದಾರಿಯನ್ನು ಅವರ ನಂಬಿಕೆ ಚ್ಯುತಿಬಾರದಂತೆ ನಾನು ನಿರ್ವಹಿಸಿರುವುದ ಅದಕ್ಕೋಸ್ಕರ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಶಿಸ್ತು, ಅನುಶಾಸನ, ರಾಷ್ಟ್ರೀಯತೆ, ಶ್ರದ್ಧೆ ಇದನ್ನು ನನ್ನ ನರನಾಡಿಗಳಲ್ಲಿ ತುಂಬಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆರಳಲ್ಲಿ ಬೆಳೆದವಳು ನಾನು. ಭಾರತೀಯ ಜನತಾ ಪಾರ್ಟಿಯ ಹಿರಿಯರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಅವರ ಜೀವನವೇ ನನ್ನ ಪ್ರೇರಣೆ. 3 ದಶಕಗಳ ಹಿಂದಿನ ಭಾರತ ರಾಜಕೀಯ ಚಿತ್ರಣವನ್ನು ಹಿಂದಿರುಗಿ ನೋಡಿದರೆ ಪುತ್ತೂರಿನಲ್ಲಿ ಗೂಂಡಾಗಳ ಒಂದು ಅಟ್ಟಹಾಸ, ಅಲ್ಲಲ್ಲಿ ದೊಂಬಿ ಗಲಾಟೆಗಳು, ಬಿಜೆಪಿ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ನಡೆಯುವಂತ ನಾವು ತಾವೆಲ್ಲ ತಿಳಿದಂಥ ವಿಚಾರ. ಒಂದು ಬಾರಿ ಹಿರಿಯರಾದ ಶ್ರೀ ರಾಮ್ ಭಟ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರವನ್ನು ವಹಿಸಿಕೊಂಡು ನಂತರ ಈ ತರದ ಯಾವುದೇ ಘಟನೆಗಳು ಇಲ್ಲಿ ಪುತ್ತೂರಿನಲ್ಲಿ ಸಂಭವಿಸಲಿಲ್ಲ. ಮುಂದಿನ ದಿನಗಳಲ್ಲಿ DV ಸದಾನಂದ ಗೌಡರು, ಆಮೇಲೆ ನಮ್ಮ ಇಲ್ಲಿ ಕೂತಿರತಕ್ಕಂಥ ಮಲ್ಲಿಕಾ ಪ್ರಸಾದ್ ಅವರು, ಈಗಾಗಲೇ ಇಲ್ಲಿ ಕೂತಿರತಕ್ಕಂಥ ಮಠಂದೂರು ಸಂಜೀವರವರು, ಅವರೆಲ್ಲ ಶಾಸಕತ್ವದಲ್ಲಿ ನಮ್ಮ ಪುತ್ತೂರಿನಲ್ಲಿ ಉತ್ತಮ ರೀತಿಯ ಆಡಳಿತ ಮತ್ತು ಒಂದೇ ಒಂದು ಗಲಭೆಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಎಲ್ರಿಗೊಂದು ನಮ್ಮಿಂದ ಆಗುವಂಥ ಎಲ್ಲ ಸಹಕಾರವನ್ನು ಕೊಟ್ಟುಕೊಂಡು ಯಾವುದೇ ಗಲಾಟೆ ಆಗದಂಥ ಒಂದು ಇದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಷ್ಟವಾಗಿ ನಡೆಸಿರುವಂಥದ್ದು ಭಾಳ ಹೆಮ್ಮೆ ಅನಿಸ್ತಾ ಇದೆ. ಸಾವಿರಾರು ಕಾರ್ಯಕರ್ತರ ತ್ಯಾಗ ಸಮರ್ಪಣೆಯ ಪರಿಣಾಮವಾಗಿ ಸಂಘಟನೆ ಬಲಿಷ್ಠವಾಗಿ ನಿಂತಿದೆ. ಎಷ್ಟು ಎತ್ತರಕ್ಕೆ ಏರಬೇಕಾದರೆ ನಾವು ಸವಾಲುಗಳನ್ನು ಎದುರಿಸಲಿಲ್ಲ. ಒಂದೊಂದು ಚುನಾವಣೆಯಲ್ಲಿ ಸಹಿತ ನಾವು ಹಲವಾರು ಸವಾಲುಗಳನ್ನು ಎದುರಿಸಿದ್ದೇವೆ. ಆ ಸವಾಲುಗಳನ್ನು ಬೆನ್ನಟ್ಟಿ ಆ ಸವಾಲುಗಳನ್ನು ಸಾಮಾನ್ಯದಲ್ಲ. ಆದರೂ ನಮಗೆ ಹಿಂದೂ ಬೇಕಾಗಿರುವ ಹಿಂದೂ ಪರ ಕೆಲಸ ಮಾಡುವ ರಾಷ್ಟ್ರೀಯತೆಯ ಆಧಾರದಲ್ಲಿ ಕೆಲಸ ಮಾಡುವಂಥ ಒಂದು ಜನಸ್ನೇಹಿ ಸರ್ಕಾರ ನಮಗೆ ಬೇಕಾಗಿದೆ. ಜನ ಮೆಚ್ಚಿದ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತದ ಭವಿಷ್ಯವನ್ನೇ ಬದಲಾಯಿಸಿರುವಂಥವು ತಾವೆಲ್ಲ ಕಂಡಿದ್ದೀರಿ. ಹಲವಾರು ಯೋಜನೆಗಳ ಮುಖಾಂತರ ಹಳ್ಳಿಗೆ ತಲುಪಿಸುವಂಥ ಯೋಜನೆ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಗೆ ಎಲ್ಲ ಯೋಜನೆಗಳನ್ನು ಕೊಡುವ ಮುಖಾಂತರ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಸರ್ಕಾರದ ಪೂರಕವಾಗಿ ಮಾಡಿದಂಥ ಅದೆಷ್ಟೋ ಯೋಜನೆಗಳು ತಲುಪಿದ ಕಾರಣ ಇವತ್ತು ಪ್ರತಿಯೊಂದು ವ್ಯಕ್ತಿಗೆ ಪ್ರತಿಯೊಂದು ಜನರಿಗೂ ಎಲ್ಲವನ್ನು ತಲುಪಿಸುವಂಥ ಒಂದು ಸರ್ಕಾರ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಸರ್ವೇ ಸಾಮಾನ್ಯ ಜನರ ನೋವುಗಳಲ್ಲಿ ಹತ್ತಿರದಿಂದ ಕಂಡು ಸ್ವತಃ ನಾನೇ ಅನುಭವಿಸಿದ್ದೇನೆ. ಮತ್ತು ಅದೆಷ್ಟೋ ಹಿರಿಯರು ತ್ಯಾಗಮಯದಿಂದ ಜನಸಂಘದ ಹಿರಿಯರು ಆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅವರ ಪಟ್ಟಂಥ ಕಷ್ಟವನ್ನು ನಾನು ಕಣ್ಣಾರೆ ಕಂಡಂಥ ಆ ನಿದರ್ಶನಗಳಿವೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋದು, ಭಯಮುಕ್ತ ಸಾಮರಸ್ಯದ ಸದೃಢ ಸ್ವಾಭಿಮಾನದ ಸಮಾಜ ನಿರ್ಮಾಣವಾಗಬೇಕಾದ್ರೆ ಈ ನಮ್ಮ ಸಂಘಟನೆ ಧ್ಯೇಯ ಬಹಳ ಅಗತ್ಯ. ನಮ್ಮ ಸಂಘಟನೆ ಧ್ಯೇಯ ವಾಕ್ಯ
ಅದರಲ್ಲಿ ನನ್ನ ಎರಡು ಎಡಬಲಗಳಲ್ಲಿರುವಂಥ ಹಲವಾರು ಯುವಕರುಗಳು, ಹಲವಾರು ತರುಣರ ಈ ಒಂದು ದೃಢ ಸಂಕಲ್ಪದಿಂದ ಇವತ್ತು ಈ ಕಾರ್ಯಕರ್ತರ ಈ ಒಂದು ಹುಮ್ಮನಸ್ಸಿನಿಂದ ಮತ್ತೊಮ್ಮೆ ಈ ಒಂದು ಪುತ್ತೂರಿನಲ್ಲಿ ಕಮಲದಂತ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೊಮ್ಮೆ ಅರೈಸಿ ಸಹಸ್ರ ಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿಕೊಟ್ಟುವ ಜವಾಬ್ದಾರಿ ನೀವೆಲ್ಲ ಮಾಡ್ತೀರಿ. ಅದರ ಜೊತೆಯಲ್ಲಿ ಮತ್ತೊಮ್ಮೆ ನಮ್ಮ ಪುತ್ತೂರಿನಲ್ಲಿ ಕಮಲವನ್ನು ಅರಳಿಸಿ ನಮ್ಮ ಪ್ರತಿನಿಧಿಯಾಗಿ ಕಳಿಸುವಂಥ ಒಂದು ಜವಾಬ್ದಾರಿಯನ್ನು ಖಂಡಿತ ನೀವೆಲ್ಲ ಮಾಡ್ತೀರಿ ಎಂಬ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮಾಡ್ತೀನಿ ಅಂತ ನನಗೆ ಬಹಳ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಾಗಿ ಯಾವುದೇ ಹಿಂದೂಗಳಿಗೆ ಯಾರಿಗೂ ಏನಾದರೂ ಆದರೂ ಈ ಆಶಾ ತಿಮ್ಮಪ್ಪಗೌಡ ಎಷ್ಟೊತ್ತಿಗಾದ್ರೂ ನಿಮಗೆ ಖಂಡಿತ ನಿಮ್ಮ ರಕ್ಷಣೆ ಬರ್ತೇನೆ. ನಾನು ಹಲವಾರು ವರ್ಷದಿಂದ ಜನಪ್ರತಿನಿಧಿ ಆಗುವ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಾನು ಎಷ್ಟೇ ಇದಾಗದೆ ಮುನ್ನುಗ್ಗಿ ಹೋಗಿ ಅಂತ ನನ್ನ ಈ ತಾಯಿಗೆ ನಿಮ್ಮೆಲ್ಲ ಮಕ್ಕಳ ರಕ್ಷಣೆ ಇದೆ. ಅದರ ಜೊತೆಯಲ್ಲಿ ನಿಮ್ಮ ಬೆನ್ನಿಂದ ನಾನು ಗ್ಯಾರಂಟಿ ಇರ್ತೇನೆ. ಯಾಕಂದ್ರೆ ನಾನು ಹಿಂದೆ ಹೇಗೆ ಇದ್ದೆಯೋ ಅದೇ ರೀತಿ ನಿಮ್ಮ ಆಶಕ್ಕನಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಏನು ರಾತ್ರಿ ಆದರೂ ಯಾವ ಸಂದರ್ಭದಲ್ಲಿ ನಿಮ್ಮ ಕಷ್ಟ ಬಂದಾಗ ನನಗೆ ತಿಳಿಸಿ, ಆ ಸಂದರ್ಭ ನನ್ನಿಂದ ಏನಾಗಬೇಕೋ ಅದನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಹಿರಿಯರ ಮುಖಾಂತರ ಎಲ್ಲವನ್ನು ಪರಿಶೀಲಿಸಿಕೊಂಡು ಹಿರಿಯರ ಮುಖಾಂತರ ಮತ್ತು ನಮ್ಮ ಪಾರ್ಟಿ ಇರುವುದೇ ನಮ್ಮ ಹಿಂದೂ ಸಂಘಟನೆಗೋಸ್ಕರ. ಹಿಂದುತ್ವ ಯಾವ ಉಳಿತದೋ ನಮ್ಮ ದೇಶ ಉಳಿತದೆ. ದೇಶ ಉಳಿದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿತದೆ, ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಮುಂದಿನ ದಿನಗಳು ಸುಗಮವಾಗಲಿ. ನಮ್ಮ ನರೇಂದ್ರ ಮೋದಿ ಅಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇವತ್ತು ನಮಗೆ ರಾಷ್ಟ್ರದಲ್ಲಿ ಇದ್ದಕ್ಕೆ ನಾವು ಇವತ್ತು ತಲೆ ಎತ್ತಿ ನಡೆದಿದ್ದೇವೆ. ಎಲ್ಲ ತಾವು ನೋಡಿದ್ದೀರಿ. ನಾವು ಈಗಾಗಲೇ ಅವತ್ತಕ್ಕೆ ಸರಿಯಾದಂಥ ಈ ಸರ್ಕಾರ ರಚನೆ ಆದಾಗ ಮಾತ್ರ ನಮಗೆ ಸರಿಯಾದ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ನಿಮ್ಮ ಹಿಂದೆ ನಾನು ಯಾವತ್ತೂ ಇರ್ತೇನೆ. ನೀವು ಅದಕ್ಕೆ ಇದು ಯಾವುದೇ ಸಂಶಯ ನಿಮಗೆ ಬೇಡ. ಯಾಕೆ ಸಂಶಯ ಬೇಡ ಅಂದರೆ ನಾನು ಹಲವಾರು ವರ್ಷದಿಂದ 10-20 ವರ್ಷದಿಂದ ಜನಪ್ರತಿನಿಧಿಯಾಗಿ ಇದ್ದ ಸಂದರ್ಭದಲ್ಲಿ ಯಾರೇ ಒಬ್ಬ ಕಾರ್ಯಕರ್ತನಲ್ಲಿ ಇವತ್ತು ಕೇಳಿ ನಾನು ಭ್ರಷ್ಟಾಚಾರ ರಹಿತ ಒಂದೇ ಒಂದು ಯಾರಂದ್ರೂ ನಾನು ಹಣವನ್ನು ಮುಟ್ಟದೆ ನಮ್ಮ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ರಹಿತ ಒಂದು ಆಡಳಿತವನ್ನು ಮಾಡುವಂತ ಒಂದು ತೋರಿಸಿ ನಮ್ಮೆಲ್ಲರಿಗೂ ನ್ಯಾಯ ಕೊಡುವಂತ ವ್ಯವಸ್ಥೆಯಲ್ಲಿ ಖಂಡಿತ ಈ ಒಂದು ಪಕ್ಷವನ್ನು ಗೆಲ್ಲಿಸಿಕೊಡ್ಬೇಕು. ನಿಮ್ಮ ಹಿಂದೆ ಯಾವಾಗಲೂ ನಾನು ಇದ್ದೇನೆ, ನೀವೆಲ್ಲರೂ ನಮ್ಮ ಜೊತೆ ಇರ್ತೀರಿ. ಆ ಒಂದು ದೃಢ ಸಂಕಲ್ಪದಿಂದ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ 15,000 ಸಂಖ್ಯೆಯಲ್ಲಿ ಬಂದಂತ ಕಾರ್ಯಕರ್ತರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡಿ ಹಿಂದೆ ಏನು ಸಂಜೀವ ಮಠಂದೂರ್ ಅವರಿಗೆ 19,000ದಲ್ಲಿ ನೀವು ಕೊಟ್ಟಿದ್ದೀರೋ ಅಂತ ಸಂಜೀವ ಮಠಂದೂರ್ನವರು ಆ ಕಾರ್ಯವೈಖರಿ ಮತ್ತು ಅಭಿವೃದ್ಧಿಯ ದಶೆಯಲ್ಲಿ ಅವರಿಗೆ ಕೇವಲ 19,000 ಲೀಡಲ್ಲ, ಅದರ ಡಬ್ಬಲ್ 30,000 ಲೀಡ್ ಕೊಡಬೇಕು. ಯಾಕಂದ್ರೆ ಅವರು ಮಾಡಿದ ಉತ್ತಮ ಕೆಲಸಗಳು, ಆ ಉತ್ತಮ ಕೆಲಸಕ್ಕೆ ನೀವು ಕೊಡುವಂತ ಆ ಋಣ, ಆ ಉತ್ತಮ ಕೆಲಸಗಳು ನೀವು ಅಂತ ಏನಂತ ಕೊಡ್ತೀರೋ ಅದನ್ನು ಕೊಟ್ಟಾಗ ಮಾತ್ರ ಅದು ನಾವು ಅವರಿಗೆ ಕೊಡೋ ಋಣ ಮತ್ತು ಆ ತೃಪ್ತಿ ಆಗ್ತದೆ ಅಂತ ಒಂದು ಇದರಲ್ಲಿ ನಿಮ್ಮಲ್ಲಿ ನಂಬಿಕೆ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿಕೊಡ್ತೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದಿಸಿದ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.